ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಆದಿಯಲ್ಲಿ ಇದ್ದ ವಚನ, ನಮ್ಮ ನೋಡ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಪಿತನ ಮತ್ತು ಸುತನ ಹಾಗೂ ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಪ್ರಭು ಯೇಸು ಕ್ರಿಸ್ತರ ಕೃಪೆಯು ಹಾಗೂ ಪವಿತ್ರಾತ್ಮರೆಯ ಅನ್ಯೋನ್ಯತೆಯು ಯಾವಾಗಲೂ ನಿಮ್ಮ ಜೊತೆಯಲ್ಲಿರಲಿ, ನಿಮ್ಮ ಜೊತೆಯಲ್ಲೂ ಇರಲಿ. ವಚನಾಮೃತ ಈ ಪ್ರಾರ್ಥನಾ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನೂ ಪ್ರೀತಿಯಿಂದ ಹಾಗೂ ಆದರದಿಂದ ಸ್ವಾಗತಿಸುತ್ತೇನೆ. ನಾವೊಂದು ಗೀತೆಯನ್ನು ಹಾಡುತ್ತಾ ದೇವರ ಸನ್ನಿಧಿಯನ್ನು ಪ್ರವೇಶಿಸೋಣ. ಈ ಗೀತೆಯ ಮಾತುಗಳು: ದೇವ ಸ್ತುತಿಸುವೆನ, ದೇವ ಜಪಿಸುವೆನ, ಈ ಜೀವ ಇರುವವರೆಗೂ, ನಿಮ್ಮ ರಾಜ್ಯ ಸೇರುವವರೆಗೂ, ಯೇಸುವೆ ನಿಮ್ಮ ರಾಜ್ಯ ಸೇರುವವರೆಗೂ. ದೇವ ಸ್ತುತಿಸುವೆನಾ, ದೇವ ಜಪಿಸುವೆನಾ, ದೇವಾ ಸ್ತುತಿಸುವೆನಾ, ದೇವಾ ಜಪಿಸುವೆನಾ, ಈ ಜೀವ ಇರುವವರೆಗೂ, ನಿಮ್ಮ ರಾಜ್ಯ ಸೇರುವವರೆಗೂ, ಈ ಜೀವ ಇರುವವರೆಗೂ, ನಿಮ್ಮ ರಾಜ್ಯ ಸೇರುವವರೆಗೂ. ಯೇಸುವೇ ನಿಮ್ಮ ರಾಜ್ಯ ಸೇರುವವರೆಗೂ, ಯೇಸುವೇ ನಿಮ್ಮ ರಾಜ್ಯ ಸೇರುವವರೆಗೂ. ದೇವಾ ಸ್ತುತಿಸುವೆನಾ, ದೇವಾ ಜಪಿಸುವೆನಾ, ದೇವಾ ಸ್ತುತಿಸುವೆನಾ, ದೇವಾ ಜಪಿಸುವೆನಾ, ಶಬ್ದದಿಂದ ಸ್ತುತಿಸುವೆನಾ, ಶಕ್ತಿಯಿಂದ ಹಾಡುವೆನಾ, ಶಬ್ದದಿಂದ ಸ್ತುತಿಸುವೆನಾ, ಶಕ್ತಿಯಿಂದ ಹಾಡುವೆನಾ, ಈ ಜೀವ ಇರುವವರೆಗೂ, ನಿಮ್ಮ ರಾಜ್ಯ ಸೇರುವವರೆಗೂ, ಈ ಜೀವ ಇರುವವರೆಗೂ, ನಿಮ್ಮ ರಾಜ್ಯ ಸೇರುವವರೆಗೂ. ದೇವಾ ಸ್ತುತಿಸುವೆನಾ, ದೇವಾ ಜಪಿಸುವೆನಾ, ದೇವಾ ಸ್ತುತಿಸುವೆನಾ, ದೇವಾ ಜಪಿಸುವೆನಾ. ತಂದೆಯಾದ ದೇವರೇ, ನಾವು ನಿಮ್ಮನ್ನು ಸ್ತುತಿಸುತ್ತೇವೆ, ನಿಮ್ಮನ್ನು ಜಪಿಸುತ್ತೇವೆ, ನಿಮ್ಮನ್ನು ಕೊಂಡಾಡುತ್ತೇವೆ, ನಿಮಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ನಿಮ್ಮನ್ನು ಆರಾಧಿಸುತ್ತೇವೆ. ನೀವೇ ನಿಜವಾದ ಏಕೈಕ ದೇವರಾಗಿದ್ದೀರಿ. ಆದಿಯು ನೀವು, ಅಂತ್ಯವೂ ನೀವು, ಸಮಸ್ತವೂ ನೀವು ಆಗಿದ್ದೀರಿ. ಪ್ರತಿಯೊಂದು ಆಶೀರ್ವಾದವು, ಪ್ರತಿಯೊಂದು ಕೃಪೆಯು, ಪ್ರತಿಯೊಂದು ಶಕ್ತಿಯ ಉಗಮವೂ ನೀವು ಆಗಿದ್ದೀರಿ. ನೀವು ಸರ್ವಶಕ್ತ ದೇವರಾಗಿದ್ದರೂ ಕೂಡ ನಮ್ಮನ್ನು ನಿಮ್ಮ ಮಕ್ಕಳನ್ನಾಗಿ ಸ್ವೀಕರಿಸಿದ್ದೀರಿ. ನೀವು ನಮ್ಮ ನಿಜವಾದ ಶಾಶ್ವತವಾದ ನಿತ್ಯ ತಂದೆಯಾಗಿದ್ದೀರಿ. ತಂದೆಯ ಪ್ರೀತಿಯಿಂದ ನಮ್ಮೆಲ್ಲರನ್ನು ಆಶೀರ್ವದಿಸಿರಿ. ವಚನಾಮೃತ ಪ್ರಾರ್ಥನಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಪ್ರತಿಯೊಬ್ಬರನ್ನು ನಿಮ್ಮ ಆಶೀರ್ವಾದದಿಂದ ನಮ್ಮ ಜೀವನವನ್ನು ಸಂಪನ್ನಗೊಳಿಸಿರಿ. ನಮಗೆ ಜ್ಞಾನೋದಯವನ್ನು ನೀಡಿರಿ. ನಿಮ್ಮ ಪುತ್ರರಾದ ಪ್ರಭು ಯೇಸು ಕ್ರಿಸ್ತರಲ್ಲಿ ನಿತ್ಯ ಜೀವವನ್ನು ನೀವು ಒದಗಿಸಿದ್ದೀರಿ. ಅವರೇ ನಿಜವಾದ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದಾರೆ.
ಅವರನ್ನು ನಾವು ಅನುಸರಿಸುತ್ತಾ ಅವರಲ್ಲಿ ನಮ್ಮ ಪಾಪದ ಕ್ಷಮೆಯನ್ನು ಪಡೆದು ಎಲ್ಲ ರೀತಿಯ ಬಂಧನಗಳಿಂದ, ವಿಶೇಷವಾಗಿ ಪೂರ್ವಜರ ಪಾಪದ ಶಾಪದ ಬಂಧನದಿಂದ, ನಮ್ಮ ತಂದೆ ತಾಯಂದಿರ ಪಾಪದ ಶಾಪದ ಬಂಧನದಿಂದ, ನಮ್ಮ ಪಾಪದ ಬಂಧನದಿಂದ, ನಮ್ಮ ಪಾಪ ಕರ್ಮದ ಫಲದಿಂದ ಹಾಗೂ ಎಲ್ಲ ರೀತಿಯ ದುಷ್ಟ ಪ್ರೇತ ಪಿಶಾಚಿ ಶಕ್ತಿಗಳ ಬಂಧನದಿಂದ, ನಮ್ಮ ಪ್ರತಿಯೊಂದು ಪಾಪಗಳ ಆ ಶಾಪದ ಬಂಧನದಿಂದ ನಮ್ಮನ್ನು ಬಿಡುಗಡೆಗೊಳಿಸಿರಿ. ಹಾಗೂ ನಮ್ಮನ್ನು ನಿಮ್ಮ ಪವಿತ್ರಾತ್ಮರ ಅಭಿಷೇಕದಿಂದ ಬೆಳಕಿನ ಜೀವನದಲ್ಲಿ, ಮಹಿಮೆಯ ಜೀವನದಲ್ಲಿ, ಯಶಸ್ವಿನ ಜೀವನದಲ್ಲಿ ನೀವು ನಮ್ಮನ್ನು ಕೈ ಹಿಡಿದು ಮುನ್ನಡೆಸಿರಿ. ನಮ್ಮ ಎಲ್ಲ ಕೋರಿಕೆಗಳು ನಿಮ್ಮ ಮುಂದಿರಿಸುವಾಗ ವಚನಾಮೃತ ಕಾರ್ಯಕ್ರಮ ವೀಕ್ಷಿಸುವ ಎಲ್ಲ ವೀಕ್ಷಕರನ್ನು, ಇಡೀ ಲೋಕದಲ್ಲಿರುವಂತಹ ನನ್ನ ಸಹೋದರ ಸಹೋದರರನ್ನು, ನನ್ನ ಮಿತ್ರರನ್ನು ಅವರ ಕೋರಿಕೆಗಳಿಗೆ ಅನುಸಾರವಾಗಿ ಆಶೀರ್ವದಿಸಿರಿ. ನಿಮ್ಮ ಪುತ್ರರಾದ ಪ್ರಭು ಯೇಸು ಕ್ರಿಸ್ತರ ನಾಮದಲ್ಲಿ, ಆ ನಾಮಕ್ಕೆ ಪ್ರತಿಯೊಂದು ಮೊಣಕಾಲು ಬಗ್ಗಬೇಕು, ಸ್ವರ್ಗದಲ್ಲೂ ಭೂಲೋಕದಲ್ಲೂ ಹಾಗೂ ಪಾತಾಳದಲ್ಲೂ. ಅವರ ನಾಮದಲ್ಲಿ ಎಲ್ಲವನ್ನು ನಾವು ಪಡೆಯುತ್ತೇವೆ. ಎಲ್ಲ ಸ್ವಸ್ಥತೆಯನ್ನು ನಾವು ಪಡೆಯುತ್ತೇವೆ. ಎಲ್ಲ ಅದ್ಭುತಗಳನ್ನು, ಪವಾಡಗಳನ್ನು ನಾವು ಪಡೆಯುತ್ತೇವೆ. ಆ ಪ್ರಭು ಯೇಸು ಕ್ರಿಸ್ತರ ಶಕ್ತಿಯುತವಾದ ನಾಮದಲ್ಲಿ ನಾವು ಈ ಪ್ರಾರ್ಥನೆಯನ್ನು ನಾವು ಮಾಡುತ್ತೇವೆ. ಎಲ್ಲರೂ ಹೇಳಿ ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ನನ್ನ ಪ್ರೀತಿಯ ಸಹೋದರ ಸಹೋದರರೇ, ಮಗದೊಂದು ಸಾರಿ ನಾನು ವಚನಾಮೃತ ಪ್ರಾರ್ಥನಾ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. ಇವತ್ತು ನಮ್ಮ ಧ್ಯಾನಕ್ಕೆ ನನಗೆ ಸಿಕ್ಕಿದಂತಹ ದೇವರ ವಾಕ್ಯ ಪವಿತ್ರ ಪುಸ್ತಕದಲ್ಲಿ, ಹಳೆಯ ಒಡಂಬಡಿಕೆಯಲ್ಲಿ, ಹಬಕ್ಕೂಕನ ಗ್ರಂಥದಲ್ಲಿ 2ನೇ ಅಧ್ಯಾಯ 1ನೇ ವಚನದಿಂದ 4ನೇ ವಚನಗಳವರೆಗೆ. ಪ್ರವಾದಿ ಹಬಕ್ಕೂಕ್ 2ನೇ ಅಧ್ಯಾಯ 1ನೇ ವಚನದಿಂದ 4ನೇ ವಚನಗಳವರೆಗೆ. ಪ್ರಾಫೆಟ್ ಹಬಕ್ಕೂಕ್ ಚಾಪ್ಟರ್ 2 ವರ್ಸಸ್ 1-4. ನಾನು ಕಾವಲುಗಾರನಾಗಿ ನಿಲ್ಲುವೆನು, ಕಾವಲು ಗೋಪುರವನ್ನೇ ಹತ್ತಿ ನಿಂತುಕೊಳ್ಳುವೆನು. ಸರ್ವೇಶ್ವರ ನನಗೆ ಏನು ಹೇಳುವರೋ, ಯಾವ ಉತ್ತರ ಕೊಡುವರೋ ಎಂದು ಎದುರು ನೋಡುವೆನು. ಆಗ ಸರ್ವೇಶ್ವರ ನನಗೆ ಕೊಟ್ಟ ಉತ್ತರ ಇದು: ಇಗೋ, ನೀನು ಕಂಡ ದರ್ಶನವನ್ನು ಬರೆ, ಓದುವವನು ಶೀಘ್ರವಾಗಿ ಓದುವಂತೆ ಹಲಗೆಗಳ ಮೇಲೆ ಅದನ್ನು ಕೆತ್ತು. ನಿಯಮಿತ ಕಾಲದಲ್ಲಿ ಆ ದರ್ಶನ ನೆರವೇರುವುದು, ಅದರ ಅಂತಿಮ ಪರಿಣಾಮ ಶೀಘ್ರದಲ್ಲೇ ಗೊತ್ತಾಗುವುದು. ತಡವಾದರೂ ಕಾದಿರು, ಮೋಸ ಮಾಡದು, ಅದು ಖಂಡಿತವಾಗಿ ಕೈಗೂಡುವುದು. ತಾಮಸವಾಗದು. ನೋಡು, ನೇರ ಮನಸ್ಕನಲ್ಲದವನು ಉಬ್ಬಿ ಹೋಗಿರುವ ಆ ದುರ್ಜನರು ಉಳಿಯನು. ದೇವರೊಂದಿಗೆ ಸತ್ಸಂಬಂಧ ಹೊಂದಿರುವ ಸಜ್ಜನರು ವಿಶ್ವಾಸದಿಂದಲೇ ಬಾಳುವನು. ದೇವರ ವಾಕ್ಯವೆದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಹಾಲೆಲೂಯಾ. ಪ್ರೈಸ್ ದ ಲಾರ್ಡ್. ಯೇಸುವೇ ಸ್ತೋತ್ರ, ಪಿತ ದೇವರೇ ಸ್ತೋತ್ರ, ಪವಿತ್ರಾತ್ಮರೇ ಸ್ತೋತ್ರ. ಹಾಲೆಲೂಯಾ, ಹೊಸಾನ್ನ. ನನ್ನ ಮಿತ್ರರೇ, ದೇವರ ವಾಕ್ಯಗಳನ್ನು ನೀವು ಆಲಿಸುತ್ತಿರುವಾಗ ದೇವರು ನಿಮ್ಮಲ್ಲಿ ಪವಾಡಗಳನ್ನು, ಅದ್ಭುತಗಳನ್ನು, ಸ್ವಸ್ಥತೆಯನ್ನು ಹಾಗೂ ಆಶೀರ್ವಾದದ ಕೆಲಸ ಕಾರ್ಯಗಳನ್ನು ಮಾಡುವುದು. ಅಂದರೆ ನೀನು ದೇವರ ವಾಕ್ಯವನ್ನು ತದೇಕ ಚಿತ್ತದಿಂದ ಕೇಳಿ ದೇವರ ವಾಕ್ಯವು ನಿನ್ನ ಹೃದಯದಲ್ಲಿ ನೆಲೆಗೊಳ್ಳುವಂತೆ ಮಾಡುವಾಗ ದೇವರು ನಿನ್ನ ಎಲ್ಲ ರೋಗಗಳನ್ನು ಗುಣ ಮಾಡಿ ನಿನ್ನನ್ನು ಸ್ವಸ್ಥತೆಯನ್ನು, ಆರೋಗ್ಯವನ್ನು ನೀಡುವರು. ನಿನ್ನ ವ್ಯಾಪಾರದಲ್ಲಿರುವಂತಹ ಎಲ್ಲ ನಷ್ಟಗಳನ್ನು ದೂರ ತೊಲಗಿಸಿ, ನೀನು ಯಾರಿಗೆ ತೆಗೆದುಕೊಂಡಂತಹ ಸಾಲವನ್ನು ಹಿಂತಿರುಗಿ ಕೊಡಬೇಕೋ ಅದೆಲ್ಲವನ್ನು ಕೊಡಲು ನಿನಗೆ ಸಾಧ್ಯವಾಗುವುದು. ಮಾತ್ರವಲ್ಲ, ನಿನ್ನ ಜೀವನದಲ್ಲಿರುವಂತಹ ಎಲ್ಲ ಆರ್ಥಿಕವಾದ ಕುಂದುಕೊರತೆಗಳು ಮಾಯವಾಗಿ ಆಶೀರ್ವಾದಗಳ ಸುರಿಮಳೆ, ಆರ್ಥಿಕವಾಗಿ ಸಮೃದ್ಧಿ ಹಾಗೂ ಶ್ರೀಮಂತಿಕೆ ಎಲ್ಲವನ್ನು ದೇವರು ನೀಡುವರು. ನಿನ್ನ ಬೆಳೆಯನ್ನು, ಅಂದರೆ ನಿನ್ನ ಹೊಲಗಳನ್ನು, ನೀನು ಮಾಡುವ ಕೃಷಿಯನ್ನು ದೇವರು ಆಶೀರ್ವದಿಸುವರು. ನಿನ್ನ ಕೃಷಿಯ ತೋಟದಲ್ಲಿ, ನಿನ್ನ ಹೊಲಗಳಲ್ಲಿ ಸಮೃದ್ಧಿಯಾಗಿ ಬೆಳೆಯುವುದು. ಮಾತ್ರವಲ್ಲ, ನಿನ್ನ ಕುಟುಂಬ ಜೀವನದಲ್ಲಿ ನಿನ್ನ ಪತಿ ಪತ್ನಿ, ಮಕ್ಕಳು, ತಂದೆ ತಾಯಂದಿರು, ಕುಟುಂಬದ ಎಲ್ಲ ಸದಸ್ಯರು ಅನ್ಯೋನ್ಯತೆಯಿಂದ, ಪ್ರೀತಿಯಿಂದ, ಶಾಂತಿಯಿಂದ ಬಾಳುವಿರಿ. ದೇವರ ಆಶೀರ್ವಾದವೇ ನಿಮ್ಮ ಕುಟುಂಬದಲ್ಲಿ ಹರಿದು ಬರುವುದು. ನಿಮ್ಮ ಕುಟುಂಬವೇ ಪ್ರೀತಿಯ ಸಂತೋಷವನ್ನು ಅನುಭವಿಸುವಂತಹ ಕುಟುಂಬ. ಸಂತ ಪಾಪಗಾರರಾದಂಥ ಫ್ರಾನ್ಸಿಸ್ ರವರು ಹೇಳಿದ್ದಾರೆ, ನಮ್ಮ ಕುಟುಂಬಗಳು ಆಮೋರಿಸ್ ಲೆತೀಸಿಯಾ ಕುಟುಂಬಗಳಾಗಬೇಕು. ಆಮೋರಿಸ್ ಅಂದರೆ ಪ್ರೀತಿ, ದೈವ ಪ್ರೇಮದಿಂದ ಕೂಡಿದಂತಹವುಗಳು, ಹಾಗೂ ಲೆತೀಸಿಯಾ ಅಂದರೆ ಸಂತೋಷ, ದೈವ ಪ್ರೀತಿಯ ಸಂತೋಷವನ್ನು ಅನುಭವಿಸುವಂತಹ ಕುಟುಂಬಗಳಾಗಿ ಮಾರ್ಪಡುವವು. ಅದಕ್ಕಾಗಿ ದೇವರ ವಾಕ್ಯ ಏನೆಂದು ಹೇಳ್ತದೆ? ಹಬಕ್ಕೂಕ್ ಪ್ರವಾದಿಯ ಪುಸ್ತಕದಲ್ಲಿ 2ನೇ ಅಧ್ಯಾಯ 2ನೇ ವಚನದಲ್ಲಿ, ಆಗ ಸರ್ವೇಶ್ವರ ಹಬಕ್ಕೂಕ್ ಪ್ರವಾದಿಗೆ ಕೊಟ್ಟಂತಹ ಉತ್ತರ: ನೀನು ಕಂಡ ದರ್ಶನವನ್ನು ಬರೇ. ದರ್ಶನ ಅಂದರೆ ಏನು? ನಾವು ಏನನ್ನಾದರೂ ನೋಡಿದರೆ ನಾವು ದರ್ಶನ ಅಂತ ಹೇಳ್ತೇವೆ. ಅದು ಕೂಡ
ನೋಡಲಿಕ್ಕೆ ಅಸಾಧ್ಯವಾದಂತಹ ವಿಷಯಗಳನ್ನು ನಾವು ನೋಡಿದರೆ, ಅಂದರೆ ದೇವರನ್ನು ನೋಡುವಂತಹ ಅನುಭವ ಆದರೆ, ಮಾತಾ ಮರಿಯಮ್ಮನವರ ನೋಡುವಂತಹ ಅನುಭವ, ದೇವದೂತರನ್ನು ನೋಡಿದಂತಹ ಅನುಭವ, ಅಥವಾ ಸ್ವರ್ಗದ ಅನುಭವ, ಅಥವಾ ದೈವಿಕವಾದ ಬೆಳಕು, ದೈವಿಕವಾದ ಮಹಿಮೆಯ ಒಂದು ದೃಶ್ಯ ನಮಗೆ ನಮಗೆ ನೋಡುವಂತಹ ಅನುಭವ ಆದರೆ ಅದಕ್ಕೆ ನಾವು ಹೇಳಿದ್ದೇವೆ ನಾವೊಂದು ದರ್ಶನವನ್ನು ನೋಡಿದ್ದೇವೆ ಅಂತ. ಆದರೆ ಇಲ್ಲಿ ಹಬಕ್ಕೂಕ್ ಪ್ರವಾದಿಯ ಗ್ರಂಥದಲ್ಲಿ ದರ್ಶನವೆಂಬುದರ ಅರ್ಥ ಇಂಗ್ಲೀಷ್ನಲ್ಲಿ ವಿಷನ್ ಅಂತ ಹೇಳ್ಬೋದು. ವಿಷನ್ ಅಂತ ಹೇಳುವಾಗ ಯಾವ ಸಂಘ ಸಂಸ್ಥೆಗಳನ್ನು ನೀವು ಪ್ರವೇಶಿಸುವಾಗ ಅಲ್ಲಿ ಗೋಡೆಯ ಮೇಲೆ ದೊಡ್ಡ ಅಕ್ಷರಗಳಲ್ಲಿ ಬರೆದಿರ್ತಾರೆ ವಿಷನ್, ಮಿಷನ್, ಆ್ಯಕ್ಷನ್ ಪ್ಲ್ಯಾನ್ ಅಂತ. ವಿಷನ್ ಸ್ಟೇಟ್ಮೆಂಟ್, ಮಿಷನ್ ಸ್ಟೇಟ್ಮೆಂಟ್ ಹಾಗೂ ಆ್ಯಕ್ಷನ್ ಪ್ಲ್ಯಾನ್ ಅಂತ ಬರೆದಿರ್ತಾರೆ. ಅದರ ಅರ್ಥ ಏನು? ವಿಷನ್ ಅಂದರೆ ಒಂದು ದೂರದೃಷ್ಟಿ, ಅಂದರೆ ಈ ಹೊಸ ವರ್ಷದ ಕೊನೆಯವರೆಗೆ ನಾವು ಏನನ್ನೆಲ್ಲ ಸಾಧಿಸಬೇಕು, ಯಾವ ಗುರಿ ನಮಗಿದೆ, ಯಾವ ಉದ್ದೇಶ ನಮಗಿದೆ, ಏನನ್ನು ನಾವು ಸಂಪೂರ್ಣಗೊಳಿಸಬೇಕು, ಪೂರ್ಣಗೊಳಿಸಬೇಕು, ಏನನ್ನು ನಾವು ಜಾರಿಗೊಳಿಸಬೇಕು, ಇದಾಗಿದೆ ವಿಷನ್. ಅದಕ್ಕೆ ದರ್ಶನ ಎಂದು ಹೇಳಲ್ಪಟ್ಟಿದೆ. ಅಂದರೆ ಕನ್ನಡದಲ್ಲಿ ಸರಿಯಾದ ಭಾಷಾಂತರ ಮಾಡುವಂತಹ ಶಬ್ದ ಸಿಕ್ಕದಿದ್ದರಿಂದ ನಾವು ಹೇಳ್ತೇವೆ ಅದನ್ನು ದರ್ಶನ. ನಾನು ಕೊಡುವಂತಹ ದರ್ಶನವನ್ನು ಬರೆದಿಡು ಎಂದು ಹೇಳುವಾಗ ಸರ್ವೇಶ್ವರ ಸ್ವಾಮಿ ಹಬಕ್ಕೂಕ್ ಪ್ರವಾದಿಗೆ ಅವನ ಜೀವನದಲ್ಲಿ ಏನನ್ನು ಪೂರ್ಣಗೊಳಿಸಬೇಕು ಅವನು, ಹಾಗೂ ಇಸ್ರಾಯೇಲರು ಏನನ್ನು ಪೂರ್ಣಗೊಳಿಸಬೇಕು, ಯಾವುದನ್ನು ಜಾರಿಗೊಳಿಸಬೇಕು, ಯಾವ ಗುರಿಯನ್ನು ಉದ್ದೇಶವನ್ನು ಅವರು ತಲುಪಬೇಕು ಎಂಬುದನ್ನು ದೇವರು ಸ್ಪಷ್ಟಗೊಳಿಸ್ತಾರೆ. ಆ ದರ್ಶನವನ್ನು ಬರೆ ನಮ್ಮ ಜೀವನದಲ್ಲಿ ಏನನ್ನಾದರೂ ವಿಶೇಷವಾದ ಯಶಸ್ಸನ್ನು, ಜಯವನ್ನು ನಾವು ಗಳಿಸಬೇಕಾದ್ರೆ ನಮಗೆ ಒಂದು ವಿಷನ್ ಇರಬೇಕು, ನಮಗೆ ಒಂದು ಗುರಿ ಇರಬೇಕು, ನಮಗೆ ಒಂದು ಉದ್ದೇಶ ಇರಬೇಕು, ನಮಗೆ ಒಂದು ದರ್ಶನ ಇರಬೇಕು. ವಿಷನ್ ಆ್ಯಂಡ್ ಮಿಷನ್, ಯಾವ ರೀತಿಯಲ್ಲಿ ಅದನ್ನು ಪೂರ್ಣಗೊಳಿಸುವುದು, ಅದು ಮಿಷನ್. ಮಿಷನ್ ಅಂದರೆ ಕೂಡ ಅದು ಒಂದು ಗುರಿ, ಅದೊಂದು ಉದ್ದೇಶ. ಯಾವ ರೀತಿಯಲ್ಲಿ ನಮ್ಮ ವಿಷನ್ ಅಂದರೆ ಈ ವರ್ಷದ ಅಂತ್ಯದ ಒಳಗೆ ನಾನು PhD ಮಾಡಬೇಕಂತ ಇದ್ದರೆ, PhD ಅಂದರೆ ಡಾಕ್ಟರೇಟ್ ಇನ್ ಫಿಲಾಸಫಿ, ನಾನು ಒಂದು ದೊಡ್ಡ ಪದವಿಯನ್ನು ನಾನು ಪಡೆಯಬೇಕೆಂದಿದ್ದರೆ ನನಗೆ ಒಂದು ವಿಷನ್ ಇರಬೇಕು. ಆ ವಿಷನನ್ನು ಪೂರ್ತಿಗೊಳಿಸಬೇಕಾದ್ರೆ ನಾನು ಯಾವ ರೀತಿಯಲ್ಲಿ ಯೂನಿವರ್ಸಿಟಿಯಲ್ಲಿ ನಾನು ನೋಂದಾವಣಿ ಮಾಡಬೇಕು, ರಿಜಿಸ್ಟ್ರೇಷನ್ ಮಾಡಬೇಕು, ಯಾವ ರೀತಿಯಲ್ಲಿ ನಾನು ಕಲೀಲಿಕ್ಕೆ ಆರಂಭಿಸಬೇಕು, ಯಾವೆಲ್ಲ ಪುಸ್ತಕಗಳನ್ನು ಖರೀದಿಸಬೇಕು, ಇವೆಲ್ಲವೂ ಮಿಷನ್ನಲ್ಲಿ ಬರ್ತದೆ. ಗುರಿ, ಉದ್ದೇಶ ಯಾವ ರೀತಿಯಲ್ಲಿ ಜಾರಿಗೊಳಿಸೋದು. ಆಮೇಲೆ ಆ್ಯಕ್ಷನ್ ಪ್ಲ್ಯಾನ್, ಅದಕ್ಕಾಗಿ ನಾನು ಕೆಲವು ಟೈಮ್ ಬೌಂಡ್ ಡಿಸಿಷನ್ಸ್ಗಳನ್ನು ತೆಗೆದುಕೊಳ್ಬೇಕು. 1 ತಿಂಗಳಲ್ಲಿ ಈ ಪುಸ್ತಕಗಳನ್ನು ನಾವು ಓದಬೇಕು, ಈ ತಿಂಗಳೊಳಗೆ ನಾನು ಏನೆಲ್ಲ ಇಂಟರ್ವ್ಯೂಗಳನ್ನು ತೆಗೆದುಕೊಳ್ಳಲಿಕ್ಕಿದೆ, ಕ್ವಶ್ಚನೇರ್ ಎಲ್ಲ ಪ್ರಿಪೇರ್ ಮಾಡಲಿಕ್ಕಿದೆ, ಅದನ್ನು ಜನರಿಗೆ ತಲುಪಿಸಿ ಅವರಿಂದ ರೆಸ್ಪಾನ್ಸ್ಗಳನ್ನು ಪಡೆಯಬೇಕು. ಅದನ್ನು ಟ್ಯಾಬ್ಯುಲೇಟ್ ಮಾಡಲಿಕ್ಕೆ 1 ತಿಂಗಳು, ಅದರ ನಂತರ ಅದರ ಟ್ಯಾಬ್ಯುಲೇಟ್ ಮಾಡಿದ ನಂತರ ಕ್ವಶ್ಚನೇರ್ ಹಾಗೂ ಅದರ ಆನ್ಸರ್ಗಳನ್ನು, ಜವಾಬುಗಳನ್ನೆಲ್ಲ ಒಂದು ಮಾಡಿ ಸರಿಯಾಗಿ ಬರೆದು ನನ್ನ ಗೈಡ್ ಯಾರಿದ್ದಾರೆ, ನನಗೆ PhDಗೆ ಗೈಡ್ ಯಾರಿದ್ದಾರೆ ಅವರ ಹತ್ತಿರ ಹೋಗುವುದು. ಆಮೇಲೆ ಮತ್ತೆ ಕರೆಕ್ಷನ್ ತೆಗೆದುಕೊಂಡು ಮತ್ತೆ ಅದನ್ನು ಯಾವಾಗ ಪೂರ್ಣಗೊಳಿಸುವುದು, 6 ತಿಂಗಳ ನಂತರವೋ 8 ತಿಂಗಳ ನಂತರವೋ 1 ವರ್ಷದ ನಂತರವೋ, ಬರುವ ವರ್ಷದಲ್ಲಿ ಯಾವ ರೀತಿಯಲ್ಲಿ ನಾನು PhDಯನ್ನು ಪೂರ್ಣಗೊಳಿಸುವುದು, ಅಥವಾ ಇನ್ನೊಂದು ವರ್ಷದಲ್ಲಿ ಯಾವ ರೀತಿಯಲ್ಲಿ ಪೂರ್ಣಗೊಳಿಸುವುದು, 3, 4 ಅಥವಾ 5 ವರ್ಷಗಳಲ್ಲಿ, ಇದನ್ನೆಲ್ಲ ಆ್ಯಕ್ಷನ್ ಪ್ಲ್ಯಾನ್ನಲ್ಲಿ ಬರೆಯುವುದು. ಅಂದರೆ ನಿನಗೆ ನಾನು ಕೊಟ್ಟಂತಹ ದರ್ಶನವನ್ನು ಬರೆದಿಡು. ನಮ್ಮ ಜೀವನದಲ್ಲಿ ನಮಗೆ ಯಾವ ಗುರಿ ಇದೆ, ಉದ್ದೇಶವಿದೆ, ಅದನ್ನು ನಾವು ಬರೆದಿಡಬೇಕು. ನಾನು ಎಷ್ಟು ಭಕ್ತಿವಂತನಾಗಬೇಕು, ನಾನು ಎಷ್ಟು ಪವಿತ್ರನಾಗಬೇಕು, ನನ್ನ ಜೀವನದಲ್ಲಿ ಏನೆಲ್ಲ ಕೆಟ್ಟ ಹವ್ಯಾಸಗಳನ್ನು ನಾನು ಬಿಡಬೇಕು. ಕುಡಿತ ಆಗಿರ್ಬೋದು, ಹಾದರ ಆಗಿರ್ಬೋದು, ವ್ಯಭಿಚಾರ ಆಗಿರ್ಬೋದು, ಅಶುದ್ಧತೆ ಆಗಿರ್ಬೋದು, ಕೆಟ್ಟ ಗೆಳೆತನಗಳಾಗಿರ್ಬೋದು, ಅಥವಾ ಕೆಟ್ಟ ಹವ್ಯಾಸಗಳಾಗಿರ್ಬೋದು, ಅವುಗಳನ್ನು ನಾನು ಬಿಡುವಂತಹದ್ದು ನನ್ನ ಜೀವನದ ಗುರಿ. ಅದಕ್ಕಾಗಿ ನನಗೆ ಸ್ಪಷ್ಟವಾದ ಮಿಷನ್ ಹಾಗೂ ಸ್ಪಷ್ಟವಾದ ಆ್ಯಕ್ಷನ್ ಪ್ಲ್ಯಾನ್ ಇರಬೇಕು. ಅದರಿಂದ ದೇವರ ವಾಕ್ಯ ಮುಂದುವರಿಸಿ ಹೇಳ್ತದೆ, ಅದನ್ನು ಶೀಘ್ರವಾಗಿ ಓದುವಂತೆ, ಅದನ್ನು ಓದುವವನು ಶೀಘ್ರವಾಗಿ ಓದುವಂತೆ ಹಲಗೆಗಳ ಮೇಲೆ ಅದನ್ನು ಕೆತ್ತು. ಶೀಘ್ರ ಅಂದರೆ ನಮಗೆ ಒಂದು ಜೀವನದಲ್ಲಿ ಉದ್ದೇಶ ಇದ್ದರೆ, ಗುರಿ ಇದ್ದರೆ, ಅದನ್ನು ಶೀಘ್ರವಾಗಿ ನೆರವೇರಿಸುವಂತಹ ಹಂಬಲ ನಮ್ಮಲ್ಲಿ ಇರಬೇಕು. ಎಂತೂಸಿಯಸಮ್ ಅಂತ ಹೇಳ್ತೇವೆ. ಹಂಬಲ, ಒಂದು ವಿಶೇಷವಾದ ತಾರುಣ್ಯ, ದಟ್ ಯೂತ್ಫುಲ್ನೆಸ್ ನಮ್ಮಲ್ಲಿ ಇರಬೇಕು. ನಾನು ಬೇಕಾ ಬೇಡವಾ ಅಂತ ಕೆಲಸ ಮಾಡಿದರೆ ಯಾವುದೇ ಯಶಸ್ಸನ್ನು ನನ್ನ ಜೀವನದಲ್ಲಿ ಪಡೆಯಲು ನನಗೆ ಅಸಾಧ್ಯವಾಗಿರ್ತದೆ.
ಎರಡನೇದಾಗಿ ನನ್ನ ಜೀವನದಲ್ಲಿ ನಾನು ಪ್ರಾಮಾಣಿಕನಾಗಿರಬೇಕು. ಅದರಿಂದ 4ನೇ ವಾಕ್ಯ ಹೇಳ್ತದೆ, ನೋಡು, ನೇರ ಮನಸ್ಕನಲ್ಲದವನು, ಉಬ್ಬಿ ಹೋಗಿರುವ ಆ ದುರ್ಜನರು ಅಳಿಯನು, ದೇವರೊಂದಿಗೆ ಸತ್ಸಂಬಂಧ ಹೊಂದಿದವರು ಸಜ್ಜನರು ವಿಶ್ವಾಸದಿಂದಲೇ ಬಾಳುವರು. ನಮ್ಮ ಜೀವನದಲ್ಲಿ ವಿಶ್ವಾಸತೆಯಿಂದ ನಾವು ಜೀವಿಸಬೇಕು, ಪ್ರಾಮಾಣಿಕತೆಯಿಂದ ಜೀವಿಸಬೇಕು, ಸತ್ಯಸಂಧತೆಯಿಂದ ಜೀವಿಸಬೇಕು. ನನಗೆ ನೆನಪು ಬರ್ತದೆ, ಒಬ್ಬ ತರುಣ ನನ್ನ ಬಳಿಗೆ ಬಂದು ಅವನಿಗಾಗಿ ಪ್ರಾರ್ಥಿಸಲು ಹೇಳ್ತಾ ಇದ್ದಾನೆ. ಅವನು ಹೇಳ್ತಿದ್ದಾನೆ, ಫಾದರ್, ನನಗಾಗಿ ಪ್ರಾರ್ಥಿಸಿ, ನಾನು ಯಾರನ್ನು ಪ್ರೀತಿಸ್ತೇನೆ ಆ ಹುಡುಗಿ ನನ್ನನ್ನೇ ಮದುವೆ ಆಗುವಂತೆ ನೀವು ಪ್ರಾರ್ಥಿಸಿ. ಆಗ ಮುಂದುವರಿಸಿ ಅವನು ಹೇಳ್ತಾನೆ, ಫಾದರ್, ಒಂದು ಸಮಸ್ಯೆ ಆಗಿದೆ. ಆ ಸಮಸ್ಯೆಯನ್ನು ಕೇಳಿದ ನಂತರ ನನಗೆ ಬೇಸರವಾಯಿತು, ಮಾತ್ರವಲ್ಲ ನನಗೆ ಕೂಡ ನಗು ಕೂಡ ಬಂತು. ಅವನು ಯಾರೊಡನೆ ಪ್ರೀತಿಸ್ತಾನೆ ಆ ಹುಡುಗಿಯನ್ನು, ಅವಳಿಗೆ ಅವನು ಸ್ಪಷ್ಟವಾಗಿ ಹೇಳಿದ್ದ, ನನ್ನ ಮನೆಯವರಿಗೆ ನಾನು ನಿನ್ನನ್ನು ಪ್ರೀತಿಸ್ತೇನೆಂದು ಈಗ ಹೇಳಲಿಕ್ಕೆ ಆಗೋದಿಲ್ಲ, ಮತ್ತೆ ಕೆಲವು ತಿಂಗಳ ನಂತರ, ಕೆಲವು ವರ್ಷಗಳ ನಂತರ ನಾನು ಹೇಳ್ತೇನೆ, ಆಮೇಲೆ ನಾವು ಮದುವೆ ಆಗೋಣ. ಆದರೆ ಅವನು ಹೇಳಿರಲಿಲ್ಲ, ಅವನ ಮನೆಯವರು ಅವನಿಗೆ ವಧುವನ್ನು ನೋಡ್ತಿದ್ದಾರಂತ, ಹುಡುಗಿ ನೋಡ್ತಿದ್ದಾರಂತ ಹೇಳಿರಲಿಲ್ಲ. ಮನೆಯವರನ್ನು ಕೂಡ ತೃಪ್ತಿಗೊಳಿಸುವುದಕ್ಕಾಗಿ ಅವನ ಮನೆಯವರಿಗೆ ಹೇಳ್ತಿದ್ದ, ನನಗೆ ಯಾರು ಗರ್ಲ್ ಫ್ರೆಂಡ್ ಇಲ್ಲ, ನಾನು ಯಾರಿಗೂ ಪ್ರೀತಿಸುವುದಿಲ್ಲ, ನೀವು ಬೇಕಾದರೆ ವಧುವನ್ನು ನೋಡಿ. ಅಂದರೆ ಅವನ ಆಲೋಚನೆ, ಒಂದು ವೇಳೆ ಅವನಿಗೆ ವಧುವನ್ನು ತೋರಿಸಿದರೆ, ಅಂದರೆ ಯಾರಾದರೂ ಹುಡುಗಿಯನ್ನು ತೋರಿಸಿದರೆ, ಅವಳನ್ನು ನೋಡಿದ ನಂತರ ನನಗೆ ಮೆಚ್ಚುಗೆ ಆಗಲಿಲ್ಲ ಅಂತ ಅವಳನ್ನು ಬಿಟ್ಟು ಬಿಡುವ ಆಲೋಚನೆ ಅಥವಾ ಯೋಜನೆ ಅವನದ್ದು. ಆ ರೀತಿಯಲ್ಲಿ ತಂದೆ ತಾಯಂದಿರಿಗೆ ಹೇಳಿದರು. ತಂದೆ ತಾಯಂದಿರು ಒಂದು ಹುಡುಗಿಯನ್ನು ಅವನಿಗೆ ನೋಡಿದರು. ಅವರು ಹುಡುಗಿ ನೋಡೋದಕ್ಕಾಗಿ ಹುಡುಗಿಯ ಮನೆಗೆ ಹೋದರು. ಇವನು ಕೂಡ ಹೋದ. ಅಲ್ಲಿ ಹೋದಾಗ ಅವನಿಗೆ ಒಂದು ಆಶ್ಚರ್ಯ ಕಾದಿತ್ತು. ಮನೆಯವರೊಡನೆ ಮಾತನಾಡಿದ ನಂತರ ಹುಡುಗಿಯೊಡನೆ ಮಾತನಾಡೋದಕ್ಕಾಗಿ ಕೋಣೆಗೆ ಹೋಗುವಂತ ಅವನನ್ನು ಕಳಿಸಿದರು. ಆ ಕೋಣೆಯಲ್ಲಿ ಆ ಹುಡುಗಿ ಕುಳಿತುಕೊಂಡಿದ್ದಳು. ಆ ಕೋಣೆಗೆ ಹೋದಾಗ ಇವನಿಗೆ ಆಶ್ಚರ್ಯವಾಗಿತ್ತು. ಯಾಕಂದರೆ ಯಾರನ್ನು ಅವನು ಪ್ರೀತಿಸ್ತಿದ್ದನೋ ಆ ಹುಡುಗಿಯೇ ಆ ಮನೆಯಲ್ಲಿದ್ದಳು. ಅವನು ಅವಳನ್ನೇ ನೋಡಲಿಕ್ಕೆ ಹೋಗಿದ್ದಾನೆ. ಆ ಹುಡುಗಿ ಇವನನ್ನು ನೋಡಿದೆ ದುರುಗೊಟ್ಟುವ ರೀತಿಯಲ್ಲಿ ಅವನನ್ನು ನೋಡಿ ಹೇಳಿದಳು, ನೀನು ಇಂತಹ ಒಬ್ಬ ಮೋಸಗಾರ, ಇಂತಹ ಒಂದು ವಿಶ್ವಾಸಘಾತಕ ಎಂದು ನಾನು ಮೊದಲು ಆಲೋಚಿಸಲೇ ಇರಲಿಲ್ಲ. ಅದರಿಂದ ನೀನು ಇನ್ನು ಮುಂದೆ ನನ್ನ ಮುಖವನ್ನೇ ನೋಡೋದು ಬೇಡ, ನನ್ನೊಡನೆ ಮಾತನಾಡೋದೇ ಬೇಡ ಎಂದು ಅದೇ ಸಮಯದಲ್ಲಿ ಆ ಸಂಬಂಧವನ್ನು ಅವಳು ಮುಗಿಸಿಬಿಟ್ಟು. ಈಗ ಅವನು ಬಹಳ ದುಃಖದಿಂದ ಬೇಸರದಿಂದ ಹಿಂದಿರುಗಿ ಬಂದಿದ್ದಾನೆ. ಹಾಗೂ ಹೇಳ್ತಾ ಇದ್ದಾನೆ, ಫಾದರ್, ನನಗಾಗಿ ಪ್ರಾರ್ಥಿಸಿ, ಆ ಹುಡುಗಿ ನನ್ನನ್ನು ಕ್ಷಮಿಸಿ ನನ್ನನ್ನು ಮದುವೆ ಆಗುವಂತೆ ಮಾಡಿರಿ. ಪ್ರಿಯರೇ, ಎಷ್ಟು ಮಂದಿ ಇದ್ದಾರೆ ಜೀವನದಲ್ಲಿ ವಿಶ್ವಾಸಘಾತ ಮಾಡ್ತಾರೆ, ಎಷ್ಟು ಮಂದಿ ಇದ್ದಾರೆ ಡಿಸಾನೆಸ್ಟ್, ಅಪ್ರಾಮಾಣಿಕರಾಗಿರ್ತಾರೆ, ಎಷ್ಟು ಮಂದಿ ಎಲ್ಲರ ಮುಂದೆ ಭಯಭಕ್ತಿಯಿಂದ ಜೀವಿಸ್ತಾರೆ. ಆದರೆ ಅವರ ವೈಯಕ್ತಿಕ ಜೀವನದಲ್ಲಿ ಎಷ್ಟೋ ರೀತಿಯ ದುಷ್ಟ ಹವ್ಯಾಸಗಳು ಇರ್ತವೆ. ದೇವರು ಅಂಥವರ ಗುರಿ ತಲುಪುವ ಹಾಗೆ ಅವರಿಗೆ ಸಹಾಯ ಮಾಡೋದಿಲ್ಲ. ಅದಕ್ಕೆ ಬದಲಾಗಿ ಅವರು ಅವರ ಜೀವನದಲ್ಲಿ ನಿಜವಾದ ಯಶಸ್ಸನ್ನು ಕಾಣುವುದಿಲ್ಲ. ಅದಕ್ಕೆ ಬದಲಾಗಿ ನಾವು ವಿಶ್ವಾಸದಿಂದ ಜೀವಿಸಿದಾಗ ದೇವರೇ ನಮ್ಮನ್ನು ಆಶೀರ್ವದಿಸ್ತಾರೆ. ನನ್ನ ಒಬ್ಬ ಮಿತ್ರನಿದ್ದಾನೆ. ಅವನು ಯಾವ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ, ಆ ಕಂಪನಿಯ ಒಡೆಯ ಆನರ್, ಬಹಳ ಶ್ರೀಮಂತ. ತನ್ನ ಟೆಕ್ನಿಷಿಯನ್ಸ್ ಕೂಡ ಕೆಲವೊಂದು ಸಾರಿ ಡ್ರೈವ್ ಮಾಡಲು ಕರೆದುಕೊಂಡು ಹೋಗ್ತಿದ್ದ. ನನ್ನ ಸ್ನೇಹಿತ ಹೇಳ್ತಿದ್ದ, ನನ್ನ ಬಾಸ್ ಇಷ್ಟು ಶ್ರೀಮಂತ, ಅವನು ಒಬ್ಬ ಡ್ರೈವರನ್ನು ಇಡ್ಬೋದು, ಆದರೆ ನಾನೊಬ್ಬ ಟೆಕ್ನಿಷಿಯನ್, ನಾನು ಗ್ರ್ಯಾಜುಯೇಟ್, ಆದರೂ ಕೂಡ ನನಗೆ ಡ್ರೈವ್ ಮಾಡಿ ಹೇಳುವಾಗ ನನಗೆ ಮನಸ್ಸಿಲ್ಲದಿದ್ದರೂ ಕೂಡ ಒಪ್ಪುಕೊಳ್ತಿದ್ದೆ, ಅವರೊಡನೆ ಹೋಗ್ತಿದ್ದೆ. ಕೆಲವೊಂದು ಸಾರಿ ಅವನ ಹೆಂಡತಿಯನ್ನು ಕೂಡ ಕರೆದುಕೊಂಡು ಎಲ್ಲಿಯಾದರೂ ಹೋಗ್ಲಿಕ್ಕಿದ್ರೆ ನಾನೇ ಡ್ರೈವ್ ಮಾಡಿ ಹೋಗಬೇಕು. ನನಗೆ ಮನಸ್ಸಿರಲಿಲ್ಲ, ಆದರೆ ನಾನು ವಿಶ್ವಾಸದಿಂದ ಮಾಡಿದೆ. ಒಂದು ದಿನ ಆ ನನ್ನ ಮಿತ್ರನ ಆನರ್, ಅಂದರೆ ಆ ಕಂಪನಿ ಆನರ್ ಧನಿಕ ಹಾರ್ಟ್ ಅಟ್ಯಾಕ್ ಆಗಿ ಸತ್ತು ಹೋದ ಯೌವನದಲ್ಲಿ. ಅವನ ಹೆಂಡತಿಗೆ ಅವರಿಗೆ ಮದುವೆ ಜೀವನದಲ್ಲಿ ಮಕ್ಕಳು ಕೂಡ ಇರಲಿಲ್ಲ. ಅಷ್ಟರವರೆಗೆ ಎಷ್ಟೋ ಮಂದಿ ಆ ಕಂಪನಿಯನ್ನು ಬಿಟ್ಟು ಹೋಗಿದ್ದರು ಕೆಲಸದವರು. ಇವನು ಮಾತ್ರ ಎಷ್ಟೋ ವರ್ಷಗಳಿಂದ ಆ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ. ಅವನಿಗೆ ಆ ಆನರ್ನ ಹೆಂಡತಿಯ ಪರಿಚಯವಿತ್ತು. ಅವಳ ಗಂಡ ತೀರಿ ಹೋದ ನಂತರ ಅವಳು ಇವನನ್ನೇ ಕೇಳಿದರು, ನನಗೆ ಈ ಕಂಪನಿಯನ್ನು ನಡೆಸಲಿಕ್ಕೆ ಬರುವುದಿಲ್ಲ, ನನಗೆ ಅಂತಹ ಜ್ಞಾನವಿಲ್ಲ, ನಿನಗೆ ಒಳ್ಳೆಯ ಜ್ಞಾನವಿದೆ, ನೀನೇ ಈ ಕಂಪನಿಯನ್ನು ನನಗಾಗಿ ನಡೆಸು, ನನಗೆ ಸಹಾಯ ಮಾಡು. ಆ ರೀತಿಯಲ್ಲಿ ಅವನು 5 ವರ್ಷ ಅಲ್ಲಿ ಪ್ರಾಮಾಣಿಕತೆಯಿಂದ ತನ್ನ ಸತ್ತು ಹೋದ ಧನಿಕನ ಹೆಂಡತಿಗಾಗಿ ಕೆಲಸ ಮಾಡಿದ. 5 ವರ್ಷಗಳಲ್ಲಿ ಅವಳು ಇವನನ್ನೇ ವಿವಾಹವಾದಳು. ಈಗ ಆ ಕಂಪನಿಯ ಮಾಲಕನೇ, ಆ ಕಂಪನಿಯ ಆನರೇ ಇವನಾಗಿದ್ದಾನೆ. ಅವನು ಹೇಳ್ತಾನೆ, ದೇವರು ನನ್ನ ಪ್ರಾಮಾಣಿಕವಾದ ಕೆಲಸಕ್ಕೆ ದೇವರು ನನ್ನನ್ನು ಆಶೀರ್ವದಿಸಿದರು. ಹೌದು ಪ್ರಿಯರೇ, ನಾವು ಪ್ರಾಮಾಣಿಕರಾದಾಗ ದೇವರು ನಮ್ಮನ್ನು ಆಶೀರ್ವದಿಸುವರು.
ದೇವರೊಂದಿಗೆ ಸತ್ಸಂಬಂಧ ಹೊಂದಿರುವ ಸಜ್ಜನರು ವಿಶ್ವಾಸದಿಂದಲೇ ಬಾಳುವರು. ಅದರಿಂದ ನನ್ನ ಪ್ರೀತಿಯ ಸಹೋದರ ಸಹೋದರಿ, ನನ್ನ ಪ್ರಿಯ ಮಿತ್ರರೇ, ಜೀವನದಲ್ಲಿ ಒಂದು ಗುರಿಯನ್ನು ಹೊಂದಿರಿ, ಜೀವನದಲ್ಲಿ ಒಂದು ಉದ್ದೇಶವನ್ನು ಹೊಂದಿರಿ. ನಿನ್ನ ಜೀವನದ ಉದ್ದೇಶ ಏನು, ಗುರಿ ಏನು ಎಂಬುದು ನಿನಗೆ ಸ್ಪಷ್ಟವಾಗಿರಲಿ. ಅದನ್ನು ಬರೆದಿಡಿ. ಒಂದೇ ಮನಸ್ಸಿನಲ್ಲಿ ಬರೆದಿಡಿರಿ, ಅಥವಾ ಹೃದಯದಲ್ಲಿ ಬರೆದಿಡಿರಿ, ಅಥವಾ ನಿಮ್ಮ ಕೋಣೆಯಲ್ಲಿ ನೀವು ನೋಡುವಂಥ ಕನ್ನಡಿ ಇದೆ, ಕನ್ನಡಿಯ ಮೇಲೆ ಬರೆದಿಡಿರಿ, ಅಥವಾ ಮಂಚ ಇದೆ, ಮಂಚದ ಒಂದು ಮೂಲೆಯಲ್ಲಿ ಬರೆದಿಡಿರಿ, ಅಥವಾ ನಿಮ್ಮ ನೋಟ್ ಪುಸ್ತಕದಲ್ಲಿ ಮೊದಲೇ ಬರೆದಿಡಿರಿ, ಅಥವಾ ಮೊಬೈಲ್ ಫೋನ್ನಲ್ಲಿ ಬರೆದಿಡಿರಿ. ಮಾತ್ರವಲ್ಲ, ಅದು ಯಾವ ರೀತಿಯಲ್ಲಿ ಅದನ್ನು ಪೂರ್ತಿಗೊಳಿಸಿರಿ ಎಂಬುದನ್ನು ಟೈಮ್ ಬೌಂಡ್ ಆ್ಯಕ್ಷನ್ ಪ್ಲ್ಯಾನನ್ನು ಸರಿಯಾಗಿ ಬರೆದಿಡಿರಿ. ಯಾಕಂದರೆ ನಮ್ಮ ಜೀವನದಲ್ಲಿ ಆ ಪಿಶಾಚಿ, ಆ ಸೈತಾನ, ಆ ಕೇಡಿಗ ನಮ್ಮಲ್ಲಿ ಆಲಸ್ಯವನ್ನು ತುಂಬುತ್ತಾನೆ, ಸೋಮರಿತನವನ್ನು ತುಂಬುತ್ತಾನೆ. ಆಲಸ್ಯ, ಸೋಮರಿತನ ಎಂಬುದು 7 ಮಹಾ ಪಾಪಗಳಲ್ಲಿ ಒಂದಾಗಿದೆ. ಆದ್ದರಿಂದ ದೂರವಿರಿ. ಅದರ ಮುಖಾಂತರ ಸೈತಾನು, ಕೇಡಿಗ, ಪಿಶಾಚಿ, ನಾವು ದೇವರು ನಮ್ಮ ಜೀವನದಲ್ಲಿ ನಮಗೆ ಕೊಟ್ಟಂತಹ ದರ್ಶನಗಳು ಪೂರ್ತಿಗೊಳ್ಳದಂತೆ ಅಡ್ಡಿಗಳನ್ನು ಮಾಡ್ತಾನೆ. ನಾವಾದರೂ ಆ ಸೈತಾನ, ಪಿಶಾಚಿ, ಕೇಡಿಗ ನಮ್ಮಿಂದ ಓಡಿ ಹೋಗುವ ಹಾಗೆ ಮಾಡಬೇಕು. ಅದಕ್ಕಾಗಿ ಏನು ಮಾಡಬೇಕು? ನಮ್ಮ ಜೀವನದಲ್ಲಿ ಯಾವಾಗಲೂ ನಾವು ಒಳ್ಳೆಯ ಆಲೋಚನೆಗಳು ನಮ್ಮ ಮನಸ್ಸಿನಲ್ಲೂ, ಒಳ್ಳೆಯ ಭಾವನೆ ನಮ್ಮ ಹೃದಯದಲ್ಲೂ, ನಮ್ಮ ಇಡೀ ದೇಹದಲ್ಲಿ ಒಳ್ಳೆಯ ಹವ್ಯಾಸಗಳನ್ನು ನಾವು ರೂಢಿ ಮಾಡಿಕೊಳ್ಳಬೇಕು. ಬೆಳಿಗ್ಗೆ ಸಕಾಲದಲ್ಲಿ ನಾವು ಹೇಳಬೇಕು. ಕೀರ್ತನೆಗಳ ಪುಸ್ತಕ 5ನೇ ಅಧ್ಯಾಯ 3ನೇ ವಚನ ಹೇಳ್ತದೆ. ಕೀರ್ತನೆಗಳ ಪುಸ್ತಕ 5ನೇ ಅಧ್ಯಾಯ 3ನೇ ವಚನ, ಸಾಮ್ ಚಾಪ್ಟರ್ 5:3. ಬೆಳಿಗ್ಗೆ ನಾನು ಬೇಗನೆ ಎದ್ದೇಳುವನು. ದಾವೀದ ಅರಸನೇ ಹೇಳ್ತಾನೆ ಆ ಕೀರ್ತನೆಯಲ್ಲಿ, ನಾನು ಬೆಳಿಗ್ಗೆ ಬೇಗನೆ ಎದ್ದೇಳುವೆನು, ದೇವರ ದರ್ಶನವನ್ನು ಕಾಣುವೆನು, ದೇವರನ್ನೇ ತದೇಕ ಚಿತ್ತದಿಂದ ನೋಡಿ ದೇವರ ಸದುತ್ತರಗಾಗಿ ನಾನು ಕಾದುಕೊಳ್ಳುವೆನು. ಹಾಲೆಲೂಯಾ, ಪ್ರೈಸ್ ದ ಲಾರ್ಡ್. ಬೆಳಿಗ್ಗೆ ಎದ್ದ ತಕ್ಷಣ ದಾವೀದ ಅರಸನು ಹೇಳುವುದೇನಿದು? ಗುಡ್ ಮಾರ್ನಿಂಗ್ ಅಬ್ಬಾ ಫಾದರ್, ಗುಡ್ ಮಾರ್ನಿಂಗ್ ಜೀಸಸ್, ಗುಡ್ ಮಾರ್ನಿಂಗ್ ಹೋಲಿ ಸ್ಪಿರಿಟ್. ನಾವು ಬೆಳಿಗ್ಗೆ ಎದ್ದ ತಕ್ಷಣ ದೇವರನ್ನು ನಮ್ಮ ಜೀವನದಲ್ಲಿ ಕರೀಬೇಕು. ಇಡೀ ದಿನ ನಾವು ದೇವರೊಂದಿಗೆ ಜೀವಿಸಬೇಕು. ರಾತ್ರಿ ಮಲಗುವ ಮುಂಚೆ ಮತ್ತೆ ನಮ್ಮ ಜೀವನವನ್ನು ದೇವರಿಗೆ ಸಮರ್ಪಿಸಬೇಕು. ನಾವು ಮಲಗುವ ಮುಂಚೆ ನಮ್ಮ ಪಾಪಗಳನ್ನು ನಾವು ನೆನಪಿಸಿಕೊಳ್ಬೇಕು, ನಮ್ಮ ತಪ್ಪುಗಳನ್ನು ನೆನಪಿಸಿಕೊಂಡು ದೇವರಿಂದ ಕ್ಷಮೆಯನ್ನು ಬೇಡಿಕೊಳ್ಬೇಕು. ಆಮೇಲೆ ದೇವರ ಕ್ಷಮೆಯನ್ನು ಬೇಡಿ ಸಂಪೂರ್ಣವಾದ ಪವಿತ್ರವಾದ ಚಿತ್ತದಿಂದ, ಶಾಂತಿಯುತವಾದ ಚಿತ್ತದಿಂದ ನಾವು ಮಲಗಳು ಹೋಗಬೇಕು. ನಾವು ಆ ರೀತಿಯಲ್ಲಿ ಜೀವಿಸುವಾಗ ದೇವರೇ ನಮ್ಮ ಎಲ್ಲ ಕೆಲಸ ಕಾರ್ಯಗಳು ಸುಸೂತ್ರವಾಗಿ ನಡೆಯುವಂತೆ, ನಮ್ಮ ಜೀವನದಲ್ಲಿ ಯಶಸ್ಸನ್ನು ನಾವು ಕಾಣುವಂತೆ ದೇವರು ಮಾಡುವರು. ಕೀರ್ತನೆಗಳು 127, ಸಾಮ್ 127, ಅದರಲ್ಲಿ ನಾವು ಓದುತ್ತೇವೆ, ಕಾವಲುಗಾರನು ಎಷ್ಟು ಕಾವಲು ಕಾದರೂ ಕೂಡ ದೇವರ ಸಹಾಯವಿಲ್ಲದೆ ಅವನ ಎಲ್ಲ ಕೆಲಸ ಕಾರ್ಯಗಳು ವ್ಯರ್ಥವಾಗುವವು. ಅದೇ ಮನೆ ಕಟ್ಟುವವರು ಎಷ್ಟು ಕೆಲಸ ಮಾಡಿದರೂ ಕೂಡ ದೇವರ ಸಹಾಯವಿಲ್ಲದೆ ಆ ಮನೆಯ ಕಟ್ಟಡ ಒಳ್ಳೆಯದಾಗಿ ಸಂಪೂರ್ಣಗೊಳ್ಳದು. ಅದೇ ದೇವರ ಆಶೀರ್ವಾದ ಇದ್ದಾಗ, ದೇವರ ಮಿತ್ರರಿಗೆ ದೇವರು ಅವರ ನಿದ್ರೆಯಲ್ಲೇ ಏನು ಬೇಕು ಅದೆಲ್ಲವನ್ನು ಒದಗಿಸುವರು. ನಾವು ದೇವರಲ್ಲಿ ಜೀವಿಸಿದಾಗ ದೇವರು ನಮ್ಮ ಎಲ್ಲ ಕೋರಿಕೆಗಳನ್ನು ಈಡೇರಿಸುವರು. ಆದ್ದರಿಂದ ಈಗ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥಿಸೋಣ. ತಂದೆಯಾದ ದೇವರೇ, ನಾವು ನಿಮ್ಮ ಮಕ್ಕಳು, ನಿಮ್ಮ ಸನ್ನಿಧಿಯಲ್ಲಿ ನಮ್ಮ ಎಲ್ಲ ಕೋರಿಕೆಗಳಿಗಾಗಿ ನಾವು ಪ್ರಾರ್ಥಿಸುತ್ತೇವೆ. ನೀವು ನಮಗೆ ಕೊಡುವಂತಹ ದರ್ಶನ, ನೀವು ನಮಗೆ ಕೊಡುವಂತಹ ಗುರಿ, ಉದ್ದೇಶ, ಆ ವಿಷನ್ ನಮ್ಮ ಜೀವನದಲ್ಲಿ ಯಾವ ರೀತಿಯಲ್ಲಿ ನಾವು ದೈವಿಕವಾಗಿ ಬೆಳೀಬೇಕು, ಪವಿತ್ರತೆಯಲ್ಲಿ ಬೆಳೀಬೇಕು, ಭಯಭಕ್ತಿಯಲ್ಲಿ ಬೆಳೀಬೇಕು, ನಿಮ್ಮ ಮಕ್ಕಳಾಗಿ ದೇವರ ವಾಕ್ಯದಲ್ಲಿ ಬೆಳೀಬೇಕು, ಪ್ರಭು ಯೇಸು ಕ್ರಿಸ್ತರು ಕೊಡುವಂತಹ ಆ ಸನ್ಮಾರ್ಗದಲ್ಲಿ ಬೆಳೀಬೇಕು. ಅದಕ್ಕಾಗಿ ನಿಮ್ಮ ಪವಿತ್ರಾತ್ಮರ ಅಭಿಷೇಕವನ್ನು ನಮಗೆ ಒದಗಿಸಿರಿ. ನಿಮ್ಮ ಪವಿತ್ರಾತ್ಮರ ಅಭಿಷೇಕದಲ್ಲಿ ತಂದೆಯಾದ ದೇವರೇ, ಪವಿತ್ರಾತ್ಮರ ಎಲ್ಲ ವರಗಳನ್ನು ಫಲಗಳನ್ನು ನಮಗೆ ನೀಡಿರಿ. ನಿಮ್ಮ ಆಶೀರ್ವಾದದಿಂದ ಈ ವಚನಾಮೃತ ಕಾರ್ಯಕ್ರಮವನ್ನು ವೀಕ್ಷಿಸುವಂತಹ ವೀಕ್ಷಕರಲ್ಲಿರುವಂತಹ ರೋಗಿಗಳನ್ನು ಗುಣ ಮಾಡಿರಿ. ಎಲ್ಲ ರೀತಿಯ ಕುಂದುಕೊರತೆಗಳನ್ನು ಹೊಂದಿದವರ ಕುಂದುಕೊರತೆಗಳನ್ನು ತೊಲಗಿಸಿ ನಿಮ್ಮ ಸಮೃದ್ಧಿಯ ಶ್ರೀಮಂತಿಕೆಯ ಆಶೀರ್ವಾದವನ್ನು ನಮಗೆ ಒದಗಿಸಿರಿ. ನಿಮ್ಮ ಪ್ರೀತಿಯ ಅಪ್ಪುಗೆಯಲ್ಲಿ ನಮ್ಮನ್ನು ಯಾವಾಗಲೂ ನಮ್ಮ ಕೈ ಹಿಡಿದು ಮುನ್ನಡೆಸಿರಿ. ನಿಮ್ಮ ಪುತ್ರರಾದ ಪ್ರಭು ಯೇಸು ಕ್ರಿಸ್ತರ ಶುಭ ನಾಮದಲ್ಲಿ, ಶಕ್ತಿಯುತವಾದ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ನಾವು ಮಾಡುತ್ತೇವೆ. ಆಮೇನ್, ಆಮೇನ್, ಆಮೇನ್. ಕರ್ತರು ನಿಮ್ಮೊಡನೆ ಇರಲಿ, ನಿಮ್ಮೊಡನೆಯೂ ಇರಲಿ. ಸರ್ವಶಕ್ತ ದೇವರು ಪ್ರಭು ಯೇಸು ಕ್ರಿಸ್ತರು, ಪಿತದೇವರು ಹಾಗೂ ಪವಿತ್ರ ಆತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್. ದೇವಾ ಸ್ತುತಿಸುವೆನಾ, ದೇವಾ ಜಪಿಸುವೆನಾ, ದೇವಾ ಸ್ತುತಿಸುವೆನಾ, ದೇವಾ ಜಪಿಸುವೆನಾ, ಈ ಜೀವ ಇರುವವರೆಗೂ, ನಿಮ್ಮ ರಾಜ್ಯ ಸೇರುವವರೆಗೂ, ಈ ಜೀವ ಇರುವವರೆಗೂ
ನಿಮ್ಮ ರಾಜ್ಯ ಸೇರುವವರೆಗೂ ಯೇಸುವೇ ನಿಮ್ಮ ರಾಜ್ಯ ಸೇರುವವರೆಗೂ ಯೇಸುವೇ ನಿಮ್ಮ ರಾಜ್ಯ ಸೇರುವವರೆಗೂ ದೇವಾ ಸ್ತುತಿಸುವೆನಾ ದೇವಾ ಜಪಿಸುವೆನಾ ದೇವಾ ಸ್ತುತಿಸುವೆನಾ ದೇವಾ ಜಪಿಸುವೆನಾ